ಏಟು ತಿಂದದ್ದಕ್ಕೆ ಒಂದು ಸಮಾಧಾನ ಪಡಿಸಲಿಕ್ಕಾಗಿ ಮಿನಿಸ್ಟರ್ ಇಲ್ಲಿ ಬಂದದರಲ್ಲಿ ಇಲ್ಲಿನವರಿಗೆ ಭಾರಿ ಖುಷಿಯಾಗಿದೆ ಎಲ್ಲರಿಗೂ. ಇದು ಯಾರಂತ ಗೊತ್ತಾಗುದಿಲ್ಲ. ಸಿವಿಲ್ ಡ್ರೆಸ್ ನಲ್ಲಿ ಒಂದು ಟ್ಯಾಗ್ ಆದ್ರೂ ಬೇಕು, ಅದು ಕೂಡ ಇಲ್ಲ. ಅದಕ್ಕೆ ನಾನು ಪ್ರಶ್ನೆ ಬಲ ಕೈಯಲ್ಲಿ ಅದು ತುಂಡಲ್ಲ, ಅದು ಪೇಪರ್. ಬಲ ಕೈಯಲ್ಲಿ ತುಂಡಾಯ್ತಲ್ಲ, ತುಂಡಾಗಿ ಆ ತುಂಡಿನಿಂದ ಹೊಡೆದ ಅದು ಗೊತ್ತಾಗುದಿಲ್ಲ. ಆಗ ಅದು ಬಿಸಾಡಿ ಹಿಂದೆ ಹೋಗಿ ಪೊಲೀಸ್ನ ಕೈಯಿಂದ ಎಳೆದು ಇನ್ನೊಂದು ಪೊಲೀಸ್ನ ಕೈಯಿಂದೆಲ್ಲ ಹಾಕಿ ಎಳೆದು ಹೊಡೆದ್ರು. ಮತ್ತೆ ಆ ಟ್ಯೂಬ್ ಕಟ್ಟಾದ ನಂತರ ಅಷ್ಟು ಭಾರಿ ಒಂದು ಇದರಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಂತ ಒಂದು ಇದಾಗುವ ಬಾಂಬ್ ಒಂದು ಎಕ್ಸ್ಟ್ರಾ ಪಾರ್ಟಿಯ ಸುಳ್ಯ ಮಂಡಲದ ಅಧ್ಯಕ್ಷರಾಗಿರತಕ್ಕಂಥ ಹರೀಶ್ ಕಂಜ್ಪಿಲಿ ಅವರಿದ್ದಾರೆ. ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಕೇಶ್ ರೈ ಅವರು, ಶುಬೋಧ್ ರೈ ಅವರು, ಮತ್ತು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟವರ್ಣಂಬೆ ಅವರು, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುಳಿಯ ಕೇಶವ ಭಟ್ ಅವರು, ಮತ್ತು ಮಾಜಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು ಮತ್ತು ಗುತ್ತಿಗಾರು ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ವೆಂಕಟ್ ದಂಬೆಕುಡಿ ಅವರಿದ್ದಾರೆ. ಎಲ್ಲ ನಾವು ನಮ್ಮ ಏನು ಮಂಡಳದ ತಂಡಗಳಿದೆ ಆ ತಂಡದವರು ಒಟ್ಟಿಗೆ ಸೇರಿಕೊಂಡು ಬಂದು ಇವರನ್ನ ಮಾತಾಡಿಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಬಂದಿದ್ದೇವೆ. ಇದು ಯಾರಂತ ಗೊತ್ತಾಗುದಿಲ್ಲ. ಸಿವಿಲ್ ಡ್ರೆಸ್ ನಲ್ಲಿ ಒಂದು ಟ್ಯಾಗ್ ಆದ್ರೂ ಬೇಕು, ಅದು ಕೂಡ ಇಲ್ಲ. ಅದಕ್ಕೆ ನಾನು ಪ್ರಶ್ನೆ ನಮ್ಮ ನೋವನ್ನು ನೀವು ಅರ್ಥ ಮಾಡ್ಬೇಕು. ಖಂಡಿತ ಅದೇ ಈಗ ನಿಮ್ಮ ನೋವಿನಷ್ಟೇ ನಾವು ನೋವಲ್ಲಿದ್ದೇವೆ ಆ ವಿಚಾರದಲ್ಲಿ. ನಮಗೆ ಆರಂಭದಲ್ಲಿ ಇವರದ್ದು ಯಾರದ್ದು ಪರಿಚಯ, ನಾನು ಮತ್ತೆ ಇವರಿಬ್ಬರು ಇದ್ರು. ಮತ್ತೆ ಹೋಗಿ ಪೊಲೀಸರಲ್ಲಿಂದ ಹೋಗಿ ನಾವು ಅವ್ರನ್ನಲ್ಲಿಂದ ಬಿಡಿಸಿ ನಾವು ಕರ್ಕೊಂಡು ಬಂದು ಇವರು ಕರೆದಕ್ಕೆ ನಾನು ಅಲ್ಲಿಂದ ಪೊಲೀಸ್ ಆದ್ರೆ ಬರುದಿಲ್ಲ. ನಮ್ಮ ನೋಡೋವರಿಗೆ ಪೊಲೀಸ್ ಅಧಿಕಾರ ಇದ್ದು ನಾವು ಅದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿಲ್ಲ ಹೇಳಿದ್ರೆ ನಮ್ಗೆ ತುಂಬಾ ಬೇಸರದ ವಿಷಯ, ಬಹಳ ನೋವಿದೆ. ಏನಾದ್ರೂ ಅದು ಬಾಕಿ ಇದ್ದವರಿಗೆ, ಬಾಕಿ ಪಕ್ಷದವರಿಗೂ ನೋಡುವಾಗ್ಲೂ ಅದು ನಮ್ಮ ಹತ್ರ ಕೇಳ್ತಾರೆ, ನಿಮಗೆ ಅಲ್ಲಿ ಇದ್ದು ಎಂತ ಮಾಡಿದ ನಿಮಗೆ ಬಲ ಕೈಯಲ್ಲಿ ತುಂಡಾಯ್ತಲ್ಲ, ತುಂಡಾಗಿ ಆ ತುಂಡಿನಿಂದ ಹೊಡೆದ ಮಾತಾಡಿದ ಸಂಸತ್ ಅಹಿತಕರ ಘಟನೆಗಳು ನಡೆದಾಗ ಅಲ್ಲಿ ಒಂದು ಲಾಠಿ ಚಾರ್ಜ್ ಆಗಿತ್ತು ಪೊಲೀಸರದ್ದು. ಅಲ್ಲಿ ಯಾವುದೇ ವಿನಾಕಾರಣ ಅಲ್ಲಿ ಒಂದು ಲಾಠಿ ಚಾರ್ಜ್ ಆದದ್ದು. ಲಾಠಿ ಚಾರ್ಜ್ ಆಗಬೇಕಾದ ಯಾವ ಸಮಸ್ಯೆ ಅಲ್ಲಿ ಇಲ್ಲ ಇತ್ತು. ಆದರೆ ಒಂದೆರಡು ಸಿವಿಲ್ ಡ್ರೆಸ್ನ ಪೊಲೀಸರು ಲಾಠಿ ಚಾರ್ಜಿಗೆ ಕಾರಣ ಅಂತೇಳಿ ತಿಳಿದು ಬಂದಿದೆ. ಈಗ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿನ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಅದು ಒಂದೆರಡು ದಿನಗಳಲ್ಲಿ ಆ ಕಾರ್ಯ ನಡೆಯಬಹುದು ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಮತ್ತು ಏಟು ತಿಂದದ್ದಕ್ಕೆ ಒಂದು ಸಮಾಧಾನ ಪಡಿಸಲಿಕ್ಕಾಗಿ ಮಿನಿಸ್ಟರ್ ಇಲ್ಲಿ ಬಂದದರಲ್ಲಿ ಇಲ್ಲಿನವರಿಗೆ ಭಾರಿ ಖುಷಿಯಾಗಿದೆ ಎಲ್ಲರಿಗೂ. ಅವರು ಅಂಥ ಒಂದು ಮಂತ್ರಿಗಳು ಇಲ್ಲಿ ಬಂದದ್ದು ಇಲ್ಲಿನ ಕಾರ್ಯಕರ್ತರಿಗೆ ಅವರ ಬಗ್ಗೆ ಒಂದು ವಿಶ್ವಾಸ ಬಂದಿದೆ. ಇವತ್ತು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲ ಕಡೆಯಲ್ಲಿ ಕೂಡ ಆ ರೀತಿಯ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಒಂದು ಏನು ಕೊಲೆ ಆಗಿದೆ, ಕೊಲೆಯ ಆರೋಪಿಗಳು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚುವ ಕೆಲಸ ಭಾರಿ ವೇಗದಿಂದ ನಡೀತಾ ಇದೆ. 2 ದಿನದ ಒಳಗಡೆ ಅದು ಕ್ಲಿಯರ್ ಪತ್ತೆ ಹಚ್ಚಿ ಯಾರ್ಯಾರು ತಪ್ಪಿಸ್ತಾ ಇದ್ದಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತದೆ.